ಕಳೆದ ಸುಮಾರು ವರ್ಷಗಳಿಂದ ಸಮಾಜ ಸೇವೆಯ ಮೂಲಕ ಗುರುತಿಸಿಕೊಂಡಿರುವ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಇದರ ಲಯನ್ಸ್ ಕ್ಲಬ್ ಮಂಗಳೂರು ಕಂಕನಾಡಿ ಪಡೀಲ್ ಡಿಸ್ಟ್ರಿಕ್ಟ್ 317ಡಿ ಇದರ 2021-22ನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಲಯನ್ಸ್ ಸೇವಾ ಕೇಂದ್ರದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ 2021-22ನೇ ಸಾಲಿನ ಅಧ್ಯಕ್ಷರಾಗಿ ಆಯ್ಕೆಯಾದ ಲಯನ್ ವೇಣಿ ಮರೋಡಿ ಅವರಿಗೆ ಫಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ಎಂ ಅರುಣ್ ಶೆಟ್ಟಿ ಎಂಜಿಎಫ್ ಅವರು ಅಧ್ಯಕ್ಷ ಅಧಿಕಾರವನ್ನು ಹಸ್ತಾಂತರಿಸಿದರು. ಉಳಿದ ಪದಾಧಿಕಾರಿಗಳಿಗೆ ಪ್ರಮಾಣವಚನ ಬೋಧಿಸಿದ್ರು. ಬಳಿಕ ನೂತನ ಅಧ್ಯಕ್ಷರಾದ ಲಯನ್ ವೇಣಿ ಮರೋಳಿ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಇದೇ ವೇಳೆ ಮಾತನಾಡಿದ ಅವರು, ಈ ಹಿಂದೆಯೂ ನನಗೆ ಲಯನ್ಸ್ನಲ್ಲಿ ಅವಕಾಶಗಳು ಬಂದಾಗ ಕೆಲವು ಕಾರಣಗಳಿಂದ ನಿರಾಕರಿಸಿದ್ದೆ. ಆದರೆ ಈ ಬಾರಿ ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ಲಯನ್ಸ್ ಕ್ಲಬ್ ಕಂಕನಾಡಿ ಪಡೀಲ್ಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀರಿ. ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಹೇಳಿದರು. When I received a call few years back in the year 2016 by our DG-elect Lion Arun Shetty, then who was busy in building his team, that he wanted to visit us with his wife Indira Shetty to offer me to become Lioness President of our district. But unfortunately, I had to decline the offer for the reason. ಮತ್ತೆ ಇನ್ನು ಆರಾಮದಲ್ಲಿ ಲಯನಸ್ ಕೋಆರ್ಡಿನೇಟರ್ ಆಗ್ಬೋದು ಅಂತ ಎಣಿಸಿದ್ದೆ. ಮತ್ತು ಅದು ಲಯನಸ್ಸೇ ಸ್ಟಾಪ್ ಆದಾಗ ತುಂಬ ಬೇಜಾರಾಯಿತು. ಅದೊಂದು ಎಂಥ ಆಪರ್ಚುನಿಟಿಯನ್ನು ಮಿಸ್ ಮಾಡಿದ್ದೆ ಅಲ್ಲ ಅಂತ. ಈಗಲೂ ಸಾರಿ ಅಂತ ಆಗ್ತಾಯಿದೆ. ಓಕೆ, ಐ ವಾಸ್ ಎ ಮೆಂಬರ್ ಆಫ್ ಆಲ್ ಲೇಡೀಸ್ ಕ್ಲಬ್ ನೇತ್ರಾವತಿ, ಬಟ್ ಜಾಯಿಂಡ್ ದಿಸ್ ಕ್ಲಬ್ ಕಂಕನಾಡಿ ಪಡೀಲ್ ಆ್ಯಸ್ ಎ ಲಯನ್ 3 years back to be with my husband, as traveling between two clubs becomes little difficult. That time, Lion Uma Hegde was the president of our club here. She and all my lovely friends helped me to join the club Kankanadi Padil. ಆನಂತರ ಫಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ಎಂ ಅರುಣ್ ಶೆಟ್ಟಿ ಎಂಜಿಎಫ್ ರವರು ಮಾತನಾಡಿ, ಲಯನ್ಸ್ನ ಯಾವುದೇ ಕ್ಲಬ್ ಅನ್ನ ಇನ್ಸ್ಟಾಲಿಂಗ್ ಮಾಡುವುದು ನನಗೆ ಸಂತೋಷದ ವಿಚಾರ ಮತ್ತು ನನ್ನ ಸೌಭಾಗ್ಯ. ಯಾರೇ ಅಧ್ಯಕ್ಷರಾದರೂ ಲಯನ್ಸ್ ಕ್ಲಬ್ನ ತತ್ವ ಆದರ್ಶಗಳನ್ನು ಅರಿತುಕೊಂಡು ಮುನ್ನಡೆಯಬೇಕು ಎಂದು ಹೇಳಿದರು. It's always a pleasure to be installing any club, but today somehow I feel it is a great privilege and a great achievement. As a PDG, I should consider myself very lucky, because there's one club which was elusive in my installation list was Kankanadi Padil. All the big clubs of Mangalore are already finished, like my home club, the big clubs, I mean the 5 big clubs of Mangalore, the Kadri Hills, the Mangala Devi and Kaveri. So I have done all that, so this was remaining, and I should really thank Veni Maroli for giving me this opportunity. Thank you very much, madam. This club having a history of 43 years. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಲಯನ್ ವೇಣಿ ಮರೋಳಿಯವರ ಜೊತೆಗೆ ಸೆಕ್ರೆಟರಿಯಾಗಿ ಲಯನ್ ಉಮಾ ಹೆಗ್ಡೆ ಎಂಜಿಎಫ್ ಮತ್ತು ಟ್ರೆಜರರ್ ಆಗಿ ಲಯನ್ ಎಡ್ವಿನ್ ವಾಲ್ಟರ್ ಎಂಜಿಎಫ್ ಅಧಿಕಾರವನ್ನು ಸ್ವೀಕರಿಸಿದ್ರು. ಇದೇ ವೇಳೆ ಕ್ಲಬ್ನ ವತಿಯಿಂದ ಕೆಲವು ಬಡ ಕುಟುಂಬಗಳಿಗೆ ದಿನಸಿ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ 2020-21ನೇ ಸಾಲಿನ ಅಧ್ಯಕ್ಷರಾಗಿದ್ದ ಲಯನ್ ಅರುಂಧತಿ ಶೆಟ್ಟಿ ಎಂಜಿಎಫ್, ಸೆಕ್ರೆಟರಿ ದೀಪಾಲಿ ಕಂಬದಕೋಣೆ ಎಂಜಿಎಫ್, ಟ್ರೆಜರರ್ ಲಯನ್ ಮಾಧವುಳ್ಳಾಲ್, ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ಲಯನ್ ಶಶಿಧರ್ ಮಾರ್ಲಾ, ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಟ್ರೆಜರರ್ ಲಯನ್ ಶ್ರೀನಿವಾಸ್ ಪೂಜಾರಿ, ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಲಯನ್ ದಾಮೋದರ್ ಬಿಎಂ, ರೀಜನ್ ಚೇರ್ಪರ್ಸನ್ ಸ್ವರೂಪಾ ಶೆಟ್ಟಿ, ಝೋನ್ ಚೇರ್ಮನ್ ಲೋಕೇಶ್ ಶೆಟ್ಟಿ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಜಮಡ್ಕ, ವಿ4 ನ್ಯೂಸ್, ಮಂಗಳೂರು.